ನಮಸ್ಕಾರ. ಮಂಗಳೂರು ಮಿರರ್ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಕೀರ್ತಿಪುರ. ಕರಾವಳಿಯ ವಿಶಿಷ್ಟ ಮತ್ತು ಐತಿಹಾಸಿಕ ಜಾತ್ರೆಗಳಲ್ಲಿ ಒಂದಾದ ಮಂಗಳೂರಿನ ನಂದಳಿಕೆ ಮಹಾಲಿಂಗೇಶ್ವರನ ದೇಗುಲದ ನಂದಳಿಕೆ ಸಿರಿ ಜಾತ್ರೆ ಮಾರ್ಚ್ 28ರಂದು ನಡೆಯಲಿದೆ. ಸಿರಿ, ಕುಮಾರ, ಸೊಂದೆಗೆಂಡೆ, ಅಬ್ಬಗದಾರಗ ಎಂಬ 3 ತಲೆಮಾರಿನ ಅದ್ಭುತ ಶಕ್ತಿಗಳ ಸಾನ್ನಿಧ್ಯವಿರುವ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರನ ದೇಗುಲದ ಜಾತ್ರೆಗೆ ಸಿದ್ಧತೆಗಳು ನಡೆದಿದೆ. ಕೊರೋನಾದ ಮಧ್ಯೆಯೂ ಜಾತ್ರೆಯನ್ನು ಅದ್ದೂರಿಯಾಗಿಯೂ ಮತ್ತು ಅರ್ಥಪೂರ್ಣವಾಗಿಯೂ ಮಾಡಲು ವ್ಯಾಪಕ ಸಿದ್ಧತೆಗಳನ್ನು ಜಾತ್ರಾ ಸಮಿತಿ ಮಾಡಿದ್ದು, ಇದರಲ್ಲಿ ಈ ಬಾರಿಯ ವಿಶಿಷ್ಟವಾದ ಪ್ರಚಾರದ ವೈಖರಿ ಕೂಡ ಗಮನ ಸೆಳೆದಿದೆ. ಕೊರೋನಾ ತಡೆಗಟ್ಟುವ ಮಾಸ್ಕ್ ಅನ್ನು ಕೂಡ ಪ್ರಚಾರಕ್ಕೆ ಬಳಸಲಾಗಿದೆ. ಸಿರಿ ಜಾತ್ರೆಯ ದಿನಾಂಕವನ್ನು ಈ ಮಾಸ್ಕ್ನಲ್ಲಿ ಉಲ್ಲೇಖಿಸಲಾಗಿದೆ. ಕಪ್ಪು ಬಣ್ಣದ ಸುಮಾರು 20 ರೂಪಾಯಿ ಬೆಲೆ ಬಾಳುವ 1000 ಮಾಸ್ಕ್ಗಳನ್ನು ಪ್ರಚಾರಕ್ಕಾಗಿ ಕ್ಷೇತ್ರದಲ್ಲಿ ನಿನ್ನೆ ಚಾಲನೆ ನೀಡಲಾಗಿದ್ದು, ವ್ಯಾಪಕ ಗಮನ ಸೆಳೆಯುತ್ತಿದೆ.